ಈ ಬಾರಿಯ ಲೋಕಸಭಾ ಚುನಾವಣೆ ಚೌಕಿದಾರ ಹಾಗೂ ಚೋರರ ನಡುವಿನ ಚುನಾವಣೆಯಾಗಿದ್ದು, ಇದನ್ನ ಗಮನಿಸಿ ದೇಶದ ಹಿತ ಕಾಯುವ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುವ ಚೌಕಿದಾರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದಕ್ಕಾಗಿ ಮತ ಚಲಾಯಿಸಬೇಕೆಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದರು. ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಉಪಸ್ಥಿತಿಯಲ್ಲಿ ಆಯೋಜಿಸಲಾದ ವಿಜಯ ಸಂಕಲ್ಪ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಚುನಾವಣೆ ಪ್ರಜಾಪ್ರಭುತ್ವ ಮತ್ತು ಕುಟುಂಬ ರಾಜಕಾರಣ, ಪ್ರಾಮಾಣಿಕತೆ, ಭ್ರಷ್ಟಾಚಾರ ನಡುವಿನ ಚುನಾವಣೆ ಅಂತ ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರಬಹುದು, ನರೇಂದ್ರ ಮೋದಿ ಅವರ ಆಡಳಿತ ಇರಬಹುದು, ಸಬ್ಕಾ ಸಾಥ್ ಸಬ್ಕಾ ಸಾಥ್ ಸಬ್ಕಾ ಸಾಥ್, ಇಲ್ಲಿ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಈ ಚುನಾವಣೆ ಚೌಕಿದಾರ ವರ್ಸಸ್ ಚೋರರ ನಡುವಿನ ಚುನಾವಣೆ. ಈ ಚುನಾವಣೆ ಚೌಕಿದಾರ ವರ್ಸಸ್ ಚೋರರ ನಡುವಿನ ಚುನಾವಣೆ. ಚೌಕಿದಾರರ ನೇತೃತ್ವ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮೈ ನಹಿ ಕಾऊंगा ನಾ ಕಾನೆ दूंगा, ನಾನು ತಿನ್ನೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಸಂಕಲ್ಪದೊಂದಿಗೆ ಚೌಕಿದಾರ ಕೆಲಸ ಮಾಡ್ತಾ ಇದ್ದಾರೆ ದಿನಕ್ಕೆ 18 ಗಂಟೆ. ನೀವು 2G 3G ಅಗಸ್ಟಾ ವೆಸ್ಟ್ಲ್ಯಾಂಡ್, ಕಾಮನ್ವೆಲ್ತ್, ಕೆಜಿ ಬೇಸಿನ್, ಆಕಾಶ ಭೂಮಿ ಪಾತಾಳ ಎಲ್ಲದರಲ್ಲೂ ನುಂಗಿ ದೇಶವನ್ನು ಬರ್ಪಾತ್ ಮಾಡಿದಂತ ಚೋರರ ನೇತೃತ್ವ ಕಾಂಗ್ರೆಸ್. ಇದೇ ವೇಳೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ಸಮರ್ಥ, ಸಮೃದ್ಧ, ಶಕ್ತಿಶಾಲಿ ಭಾರತಕ್ಕಾಗಿ ರಾಷ್ಟ್ರಭಕ್ತ ಮೋದಿಯವರನ್ನ ಮತ್ತೆ ಪ್ರಧಾನಿ ಮಾಡಲು ರಾಷ್ಟ್ರಭಕ್ತ ಒಕ್ಕೂಟ ಅಭ್ಯರ್ಥಿಗಳಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಮತದಾನ ಮಾಡಬೇಕು ಎಂದರು. ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಿದ್ದಾರೋ ಈ 5 ವರ್ಷಗಳ ಅವಧಿಯಲ್ಲಿ ಹಿಂತಿರುಗಿ ನೋಡಿದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಮಗೆ ಹೆಮ್ಮೆ ಇದೆ, ಅಭಿಮಾನ ಇದೆ ಮತ್ತು ಅತ್ಯಂತ ಪ್ರೀತಿಯಿಂದ ಹೇಳಬಲ್ಲೆವು. ನಮ್ಮ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಥ ಭಾರತವನ್ನು ನಿರ್ಮಾಣ ಮಾಡಿದ್ದಾರೆ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಿದ್ದಾರೆ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಮನೆಯಲ್ಲಿ ಮತದಾರರಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಆಗಿದೆ. ಈ ಚುನಾವಣೆಯಲ್ಲಿ ನಮ್ಮ ಮುಂದೆ ಇರುವಂಥ ಭಾರತದ 130 ಕೋಟಿ ಜನರ ಮುಂದೆ ಇರುವಂಥ ಪ್ರಶ್ನೆ ಒಂದೇ, ಅದೇನು ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ವಹಿಸಿರುವ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರ ಮುಂದೆ ಪ್ರಧಾನಿ ಆಗಬೇಕು ಅನ್ನೋದು ಒಂದು ವಿಷಯಗಳಾದರೆ